ಕೊರಟಗೆರೆಯಲ್ಲಿ ಪ್ರತಿ ತಿಂಗಳ 3ನೇ ಶನಿವಾರದಂದು ಸರ್ಕಾರದ ಆದೇಶದಂತೆ ಆಯ್ದ ಗ್ರಾಮದಲ್ಲಿ ಗ್ರಾಮ ಸಭೆ ನಡೆಸಿ ಗ್ರಾಮಸ್ಥರಿಗೆ ಎಲ್ಲ ಇಲಾಖಾಧಿಕಾರಿಗಳ ಸಮ್ಮುಖದಲ್ಲಿ ವಿವಿಧ ಸವಲತ್ತು ಮತ್ತು ಜಾಗೃತಿಯನ್ನು ಮೂಡಿಸಲಾಗುತ್ತದೆ ಎಂದು ತಹಶೀಲ್ದಾರ್ ನಹಿದಾ ಜಂಜಂ ತಿಳಿಸಿದರು. ಕೊರಟಗೆರೆ ತಾಲೂಕಿನ ಚೆನ್ನರಾಯನದುರ್ಗ ಹೋಬಳಿಯ ನವಿಲುಕುರಿಕೆ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದವರು, ನವಿಲುಕುರಿಕೆ ಗ್ರಾಮ ವಾಸ್ತವ್ಯದಲ್ಲಿ ತಾಲೂಕಿನ ಎಲ್ಲಾ ಇಲಾಖಾಧಿಕಾರಿಗಳು ಹಾಜರಾಗಿ ಇಲಾಖೆಯ ವಿವಿಧ ಮಾಹಿತಿಗಳನ್ನು ಹಂಚಿಕೊಂಡು ಜನರ ಸಮಸ್ಯೆಗಳು ಅಧಿಕಾರಿಗಳ ಮಟ್ಟದಲ್ಲೇ ಪರಿಹರಿಸಲು ಸಾಧ್ಯ ಇದ್ದರೆ ಇಲ್ಲೇ ಪರಿಹರಿಸಿಕೊಳ್ಳಬಹುದು. ದೊಡ್ಡ ಸಮಸ್ಯೆಗಳನ್ನು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ, ಶಾಸಕರಿಗೆ, ಸರ್ಕಾರಕ್ಕೆ ಕಳುಹಿಸಲಾಗುವುದು ಎಂದರು. ಚುನಾವಣೆಯಲ್ಲಿ ಮತ ಹಕ್ಕು ಪಡೆದಿರುವ ಜನರು ಈಗ ತಮ್ಮ ಆಧಾರ್ ಕಾರ್ಡ್ಗೆ ಚುನಾವಣೆ ಗುರುತಿನ ಚೀಟಿಯನ್ನು ಲಿಂಕ್ ಮಾಡಬೇಕಿದೆ ಹಾಗೂ ಸರ್ಕಾರದ ಪಿಂಚಣಿದಾರರು ತಮ್ಮ ಪಿಂಚಣಿ ಆದೇಶ ಪತ್ರ, ಆಧಾರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ನಕಲುಗಳನ್ನು ಲಿಂಕ್ ಮಾಡಿಸಬೇಕು. ಪಿಂಚಣಿದಾರರು ಹಲವು ವರ್ಷಗಳಿಂದ ಅಂಚೆ ಕಚೇರಿಯಿಂದ ಸರಿಯಾಗಿ ಪಿಂಚಣಿ ಬಾರದಿರುವುದು ಮತ್ತು ಬರುವ ಸ್ವಲ್ಪ ಹಣದಲ್ಲಿ ಕೆಲವರು ಕಡಿತಗೊಳಿಸಿ ನೀಡುತ್ತಿರುವುದರ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಹಾಗೂ ಸರ್ಕಾರದ ಆದೇಶದ ಅನುಸಾರ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅನ್ನೋ ಒಂದು ಕಾರ್ಯಕ್ರಮ ರೂಪಿಸಿಕೊಂಡಿದ್ವಿ. ಈ ದಿನ ಚೆನ್ನರಾಯನದುರ್ಗ ಹೋಬಳಿಯ ನವಿಲುಕುರಿಕೆಯಲ್ಲಿ ಆಯೋಜಿಸಿದೆ. ನಿಮ್ಗೆಲ್ಲ ಗೊತ್ತೇ ಇದೆ, ಈಗ ಪ್ರತಿ ತಿಂಗಳು 3ನೇ ಶನಿವಾರ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅಂತ ಹೇಳ್ಬಿಟ್ಟು ಪ್ರತಿ ಯಾವ್ದಾದ್ರು ಒಂದು ಗ್ರಾಮ ಆಯ್ಕೆ ಮಾಡ್ಕೊಂತೀವಿ. ಬೆಳಗ್ಗೆಯಿಂದ ಸಂಜೆವರೆಗೆ ಇರ್ತೀವಿ, ಗ್ರಾಮ ಭೇಟಿ ನಡೆಯುತ್ತೆ. ವಿವಿಧ ಇಲಾಖೆಯಿಂದ ಏನೇನು ಸವಲತ್ತು ಕೊಡ್ತೀವಿ ಮತ್ತೆ ಜಾಗೃತಿ ಮೂಡಿಸ್ತೀವಿ, ಅದೆಲ್ಲ ಕಾರ್ಯಕ್ರಮ ಇರುತ್ತೆ. ಈಗ ನಮ್ಮ ಕಂದಾಯ ಇಲಾಖೆ ಬಗ್ಗೆ ನಮ್ಮ ಗ್ರೇಟು ಅವರು ಎಲ್ಲ ಹೇಳಿದ್ದಾರೆ. ಒಂದು ಈಗ ನಾವು ಡ್ರೈವ್ ಮೂಲಕ ಮಾಡ್ತಾ ಇರೋದು, ಈಗ ಸದ್ಯಕ್ಕೆ ಮಾಡ್ತಾ ಇರೋದು ಏನು ಅಂತಂದ್ರೆ 2 ವಿಚಾರ ತುಂಬಾ ಇಂಪಾರ್ಟೆಂಟ್ ಇದೆ. ಒಂದು, ಆಧಾರ್ ಜೋಡಣೆ. ಆಧಾರ್ ಕಾರ್ಡ್ ನಮ್ಮ ಎಪಿಕ್ ಕಾರ್ಡ್ ಅಂದ್ರೆ ವೋಟರ್ ಐಡಿ ಜೊತೆ ಲಿಂಕ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತ ಅಂದ್ರೆ ಎಷ್ಟೊಂದ್ ಕಡೆ ಈ ಗ್ರಾಮದಲ್ಲೂ ನವಿಲುಕುರಿಕೆಯಲ್ಲೂ ಅವ್ರ ವೋಟರ್ ಐಡಿ ಇರುತ್ತೆ, ಮತ್ತೆ ಬೆಂಗಳೂರಲ್ಲೂ ಇರುತ್ತೆ, ಇನ್ನೊಂದು ತುಮಕೂರಲ್ಲೂ ಇರುತ್ತೆ. 3-4 ಕಾರ್ಡ್ ಮಾಡ್ಕೊಂಡಿರ್ತಾರೆ. ಅದೇ ಆಧಾರ್ ಕಾರ್ಡ್ ನಿಮ್ಗೆ ವೋಟರ್ ಐಡಿ ಲಿಂಕ್ ಆಯ್ತು ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದೇ ಆಧಾರ್ ಕಾರ್ಡ್, ಒಂದೇ ಐಡೆಂಟಿಫಿಕೇಶನ್ ನಂಬರ್, ಅದು ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ ಒಬ್ಬಗಿರೋದು. ಈಗ ನಮ್ಮ ಹೆಂಗೆ ಫಿಂಗರ್ ಪ್ರಿಂಟ್ಸ್ ಇರುತ್ತೋ ಆ ತರ ಒಬ್ಬ ವ್ಯಕ್ತಿಗೆ ಒಂದೇ ಆಧಾರ್ ಕಾರ್ಡ್ ನಂಬರ್. ಹಾಗಾಗಿ ಒಂದು ಆಧಾರ್ ಕಾರ್ಡ್ ನಂಬರ್ನ ನಮ್ಮ ವೋಟರ್ ಐಡಿ ಜೊತೆ ಲಿಂಕ್ ಮಾಡಿದ್ವಿ ಅಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ವೋಟ್ ಮಿಸ್ಯೂಸ್ ಆಗಲ್ಲ. ಒಂದು. ಎರಡನೇದು, ನಮ್ಮ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಸಿಗುತ್ತೆ ಅದಕ್ಕೆ ಅರ್ಹರಾಗ್ತೀರಾ ನೀವು. ಹಾಗಾಗಿ ದಯಮಾಡಿ ಸಾರ್ವಜನಿಕರು ಯಾರ್ಯಾರು ತಮ್ಮ ಆಧಾರ್ ಕಾರ್ಡ್ ನ ವೋಟರ್ ಐಡಿಗೆ ಲಿಂಕ್ ಮಾಡ್ಕೊಂಡಿಲ್ಲ, ದಯಮಾಡಿ ಲಿಂಕ್ ಮಾಡ್ಕೊ. ನಾವು ಎಲ್ಲೇ ಯಾವುದೇ ಗ್ರಾಮದಲ್ಲಿ ಹೋಗಿ ಪೆನ್ಷನ್ ಬರ್ತಿದ್ಯಾ ಏನ್ ಕೇಳಿದ್ರು ಫಸ್ಟ್ ಬರೋದು ಒಂದು ಕಂಪ್ಲೇಂಟ್ ಏನು ಅಂತಂದ್ರೆ ಪೆನ್ಷನ್ ಬರ್ತಿದೆ ಆದ್ರೆ 3 ತಿಂಗಳಿಗೊಂದ್ಸತಿ 4 ತಿಂಗಳಿಗೊಂದ್ಸತಿ ಬರ್ತಿದೆ, ನಮಗ್ ಸರಿಯಾಗಿ ಬರಲ್ಲ. ಬಂದ್ರು ಒಂದು 600 ರೂಪಾಯಿ ಬರುತ್ತೆ ಅಂದ್ರೆ 550 ರೂಪಾಯಿ ಬರುತ್ತೆ, 600 ರೂಪಾಯಿ ಬರುತ್ತೆ ಅಂದ್ರೆ 520 ರೂಪಾಯಿ ಬರುತ್ತೆ, ಆ ತರ ಕಟ್ ಆಗುತ್ತೆ ಅಂತೆಲ್ಲ ಕಂಪ್ಲೇಂಟ್ಸ್ ಬರ್ತಿದೆ. ಹಾಗಾಗಿ ಕಳೆದ ಬಾರಿ ಒಂದು KDP ಮೀಟಿಂಗ್ ಸಭೆಯಲ್ಲೂ ಮಾನ್ಯ ಶಾಸಕರು ನಮ್ಗೆ ಹೇಳಿದ್ರು ಏನು ಅಂತಂದ್ರೆ ಯಾರ್ಯಾರ್ದು ಆಫೀಸಲ್ಲಿ ಇದೆ ಎಲ್ಲ ಬ್ಯಾಂಕ್ ಕನ್ವರ್ಟ್ ಮಾಡಿಸಿ ಅಂತ. ಹಾಗಾಗಿ ಈಗ ಸರ್ಕಾರದ ನಿರ್ದೇಶನ ಬಂದಿದೆ, ನಾವು ಮನೆ ಭೇಟಿ ಮಾಡ್ತಾ ಇದೀವಿ. ಯಾರ್ಯಾರ್ದು EMO ಎಲೆಕ್ಟ್ರಾನಿಕ್ ಮನಿ ಆರ್ಡರ್ ಯಾರ್ಯಾರು ಬರ್ತಾ ಇತ್ತು, ಚೀಟಿ ಬರ್ತಾ ಇತ್ತಲ್ಲ ಪೆನ್ಷನ್, ನಿಮ್ಗೆ ಬರೋ ಪೆನ್ಷನ್, ಅದನ್ನೆಲ್ಲ ನಾವು ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡ್ತಾ ಇದ್ದೀವಿ. ಅದು 0 ಅಕೌಂಟ್, ಅದ್ರಲ್ಲಿ ಏನು 1 ರೂಪಾಯಿನೂ ನೀವು ಹಾಕೋ ಅವಶ್ಯಕತೆ ಇಲ್ಲ. ನಾವು ಯಾರ್ಯಾರು ನಿಮ್ಮ ಮನೆ ಹತ್ರ ಬಂದ್ಬಿಟ್ಟು ನಾವು EMO ಬ್ಯಾಂಕ್ ಅಕೌಂಟ್ ಮಾಡ್ತಾ ಇದ್ವಿ, ದಯಮಾಡಿ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಸಹಕರಿಸಿ. ತುಂಬಾ ಕಡೆ ಏನು ಅಂತಂದ್ರೆ ನಮ್ಮ ಮನೆ ಹತ್ರ ಹೋಗಿರ್ತಾರೆ, ಅವ್ರು ಇದಲ್ಲ, ಇಲ್ಲ ಇವತ್ತಿಲ್ಲ ನಾಳೆ ಬಾ ನಾಡಿದ್ ಬಾ ಅಂತ ಅಂತಿದ್ದಾರೆ. ನೀವೇನು ನಮಗೆ ಜೆರಾಕ್ಸ್ ಕೊಡ್ಬೇಡಿ, ನಿಮ್ಮಲ್ಲಿ ಇರೋ ಡಾಕ್ಯುಮೆಂಟ್ ತೋರಿಸಿದ್ರು ನಾವು ಫೋಟೋ ಆದ್ರೂ ತಕೊಂಡು ನಾವು ಮಾಡ್ತಾ ಇದ್ವಿ. ಹಾಗಾಗಿ ಸಾರ್ವಜನಿಕರು ಯಾರ್ಯಾರು ಪೆನ್ಷನ್ ತಗೊಳ್ತಾ ಇದ್ದೀರೋ ಅವ್ರದ್ದೆಲ್ಲದೂ ಬ್ಯಾಂಕ್ ಅಕೌಂಟ್, 0 ಬ್ಯಾಂಕ್ ಅಕೌಂಟ್ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ, ಅದಕ್ಕೆ ಸಹಕರಿಸಿ ಅಂತ ಹೇಳ್ತಾ ನನ್ನ. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು ಸರ್ಕಾರದ ಸವಲತ್ತು ಮತ್ತು ಸೌಲಭ್ಯಗಳನ್ನು ಗ್ರಾಮಸ್ಥರಿಗೆ ವಿವರಿಸಿದರು. ಗ್ರಾಮ ವಾಸ್ತವ್ಯದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ನರಸಿಂಹಮೂರ್ತಿ, ಕೃಷಿ ಅಧಿಕಾರಿ ನಾಗರಾಜು, ವಲಯ ಅರಣ್ಯಾಧಿಕಾರಿ ಸುರೇಶ್, CDPO ಅಂಬಿಕಾ,
ಪಶುವೈದ್ಯಾಧಿಕಾರಿ ಸಿದ್ದನಗೌಡ, ಸಮಾಜ ಕಲ್ಯಾಣಾಧಿಕಾರಿ ಉಮಾದೇವಿ, ಜಿಲ್ಲಾ ಪಂಚಾಯತ್ ಎಇಇ ರವಿಕುಮಾರ್, ಭೂಮಾಪನಾಧಿಕಾರಿ ರುದ್ರೇಶ್, ಹಿಂದುಳಿದ ವರ್ಗಗಳ ಅಧಿಕಾರಿ ಅನಂತರಾಜು, ತಾಲೂಕು ವೈದ್ಯಾಧಿಕಾರಿ ವಿಜಯಕುಮಾರ್, ಗ್ರಾಮ ಪಂಚಾಯಿತಿ ಪಿಡಿಒ ಮಂಜುಳಾ, ಅಧ್ಯಕ್ಷೆ ರತ್ನಮ್ಮ, ಉಪಾಧ್ಯಕ್ಷೆ ರಾಗಿಣಿ, ಸದಸ್ಯರಾದ ಗೀತಾ, ಶೈಲಜಾ, ಗಿರಿಜಾ, ಸಿಡಿ ಪ್ರಭಾಕರ್, ಕಂದಾಯ ಅಧಿಕಾರಿಗಳಾದ ಎಜಿ ರಾಜು, ಅಮ್ಜದ್ ಸೇರಿದಂತೆ ಗ್ರಾಮ ಲೆಕ್ಕಿಗರು, ಸಹಾಯಕರು, ಇತರರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್ ಕೊರಟಗೆರೆ. ನಿಮ್ಮ ಊರಲ್ಲಿ ನೀವು ವಿಶೇಷವಾಗಿ ಏನಾದರೂ ಮಾಡಿದ್ರೆ ನೀವು ಅವ್ರಿಗೆ ಏನ್ ಮಾಡ್ತೀವಿ, ಅವರಿಗೆ ಕೃಷಿ ಪಂಡಿತ ಪ್ರಶಸ್ತಿ ಅಂತ ಹೇಳ್ಬಿಟ್ಟು ಅವರು ಸಹ ಸರಿಸುಮಾರು ಹತ್ರ 75,000, 50,000, 25,000 ಅಷ್ಟು ಮೊತ್ತ ಜೊತೆಗೆ ಬಂದ್ರೆ ಪ್ರಮಾಣ ಪತ್ರ ನೀಡ್ತೀವಿ. ಈಗ ನಮ್ಮ ತಾಲೂಕಲ್ಲಿ ಸರಿಸುಮಾರು ನಾವೀಗ 4 ವರ್ಷಗಳಿಂದ ನಾವಿಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ನಾವು ಬಂದಾಗಿಂದ ಕೃಷಿ ಪಂಡಿತ ಪ್ರಶಸ್ತಿನ, ಹಾಗೆಯೇ ಶ್ರೇಷ್ಠ ಕೃಷಿಕ ಅಂತಕ್ಕನ್ನ, ಅತ್ಯುತ್ತಮ ರೈತ ಅಂತಕ್ಕನ್ನ, ರಾಗಿನ ಸಹ ಕಿರಿದಾದನೆ, ಜೋಳನ ಸಹ ಕಿರಿದಾದನೆ, ಇವೆಲ್ಲವೂ ಸಹ ಏನಪ್ಪ ನಿಮಗೆ ಬಿತ್ತನೆ ಬೀಜಗಳನ್ನ, ನಾಟಿ ಬಿತ್ತನೆ ಬೀಜಗಳನ್ನ ನಾವು ಕೊಡಿಸಲಿಕ್ಕೆ ಮುಂದಾಗ್ತೀವಿ. ದಯಮಾಡಿ ನಾನು ಕೊಟ್ಟಂತವ್ರು ನೀವು ಹೇಳಿದ್ರೆ ನಾವು ಅವರಿಗೆ ಕೊಡಿಸ್ಕೊಡ್ತೀವಿ. ಜೊತೆಗೆ ಏನಪ್ಪ ಉತ್ತಮ ರೈತರ ತಾತುಗಳನ್ನ ಭೇಟಿ ಮಾಡಿಸ್ಲಿಕ್ಕೆ ನಾನು ನಿಮಗೆ ನಂಬರ್ ಕೊಟ್ಟು ಆ ರೈತರ ತಾಕಿಗೆ ನಾನು ಭೇಟಿ ಮಾಡಿಸ್ಕೊಡ್ತೀನಿ. ನಾನು ಈಗಾಗಲೇ ಹೇಳಿದ್ರಲ್ಲಿ ಪ್ರತಿಯೊಂದು ಸಾಲನ ಮೊದಲಿದ್ದಂಗೆಲ್ಲ ಏನ ಕೊಡ್ತಾ ಇದೀವಿ ಅಷ್ಟನ್ನ ಸೈಲಾಸ ಕಳಿಸ್ತಾ ಇದೆ. ಈಗ ಹಂಗೆಲ್ಲ ಒಂದು